ಸಂಜೀವನಿಗೆ, ಧರ್ಮ ವಿರೋಧಿ ಹೇಳಿಕೆ ಕೊಟ್ಟ ಸಂಜೀವನಿಗೆ, ಧರ್ಮ ವಿರೋಧ ಹೇಳಿಕೆ ಕೊಟ್ಟಿರತಕ್ಕಂಥ ಸಂಜೀವನಿಗೆ, ಧರ್ಮ ವಿರೋಧಿ ಸಂಜೀವನಿಗೆ, ಪತ್ರಕರ್ತರನ್ನು ಉದ್ದೇಶವಾಗಿ ಮಾತನಾಡಿದ ಸಂಜೀವನಿಗೆ. ಅಧಿಕಾರಿ ಸಂಜೀವನಿಗೆ, ಧರ್ಮ ವಿರೋಧಿ ಹೇಳಿಕೆ ಕೊಡುವ ಸಂಜೀವನಿಗೆ, ಭಜನೆ ಮಾಡುವಂತ ಭಜಕರ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ ಸಂಜೀವನಿಗೆ ಧಿಕ್ಕಾರ, ಧಿಕ್ಕಾರ. ಈಗ ಒಂದೊಂದು ಅವ್ರು ಹೇಳ್ತಿದ್ದಾರೆ ಡಿಎಫ್ ಅವರು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ನಾವು ಡಿಸೈಡ್ ಮಾಡಿ ಆಗಿದೆ, ಡಿಎಫ್ ಇಲ್ಲಿ ಬಂದು ಸಸ್ಪೆನ್ಷನ್ ಮಾಡುವ ಫಾರೆಸ್ಟ್ ಇಲಾಖೆ ಮುಖಾಂತರ ನೀವು ರಿಪೋರ್ಟ್ ಮಾಡಿ ಅಥವಾ ಪೊಲೀಸ್ ಇಲಾಖೆ ಮುಖಾಂತರ ಹೇಳಿ. ಡಿಎಫ್ ಬರದೆ ನಾವು ಇಲ್ಲಿಂದ ಹೋಗುದಿಲ್ಲ. ಎಲ್ಲ ಹೆಸರು ನಾವು ಮಾಡಿಕೊಂಡೇ ಬಂದಿದ್ದೇವೆ. ಬಂದ್ರು ಅವರನ್ನ ಸಸ್ಪೆಂಡ್ ಮಾಡೋದು ನಾವು ಪ್ರತಿಭಟನೆ ಸ್ಥಳವನ್ನು ಇಟ್ಟು ಹೋಗುದಿಲ್ಲ. ಹಾಗಾದ್ರೆ ಅವನಂತ ಹಿಂದೂ ಸಮಾಜದ ಮೇಲೆ ಗಂಭೀರವಾಗಿ ಹೇಳಿರುವಂತದ್ದು ನಿಮ್ಮ ಡಿಪಾರ್ಟ್ಮೆಂಟ್ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಅರ್ಥ ಆಯ್ತು. ನಾವು ನಮಗೆ ಡಿಪಾರ್ಟ್ಮೆಂಟ್ ಮೇಲೆ ವಿರೋಧ ಇಲ್ಲ, ಡಿಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿ ಮೇಲೆ ವಿರೋಧ ಇದೆ. ನೀವು ಅದನ್ನು ಡಿಪಾರ್ಟ್ಮೆಂಟ್ ಮೇಲೆ ತಿರುಗಿಸುವ ರೀತಿ ಮಾಡಬೇಡಿ ದಯವಿಟ್ಟು. ಯಾಕೆ ನಾನು ಹೇಳ್ತೀನಿ, ನಮ್ಮೆಲ್ಲ ಕಾರ್ಯಕರ್ತರು ನಿಮ್ಮ ಇಲಾಖೆ ಮೇಲೆ ಗೌರವ ಕೊಟ್ಟಿದೆ, ನಿಮ್ಮ ಇಲಾಖೆ ಗೌರವ ಕೊಡ್ತಾ ಇದೆ. ಒಬ್ಬ ವ್ಯಕ್ತಿಯ ಮೇಲೆ ಮಾಡಿದಂತ ಹೇಳಿಕೆಯನ್ನು ನಾವು ವಿರೋಧಿಸುತ್ತೇವೆ. ಡಿಪಾರ್ಟ್ಮೆಂಟ್ ವಿರೋಧ ಮಾಡ್ತಾ ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲವೂ ಅವನ ಪರವಾಗಿ ನಿಲ್ಲುವುದಾದ್ರೆ, ಅವನು ಡಿಎಫ್ ಬರೋದಿಲ್ಲ ಅಂತ ಆದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಅವನ ಪರವಾಗಿ ನಿಂತಿದೆ ಅಂತ ಅರ್ಥ. ನೀವು ಹಾಗೆ ಅವನ ಪರವಾಗಿ ನಿಲ್ಲುವುದಾದ್ರೆ ನಿಮ್ಮ ಡಿಪಾರ್ಟ್ಮೆಂಟ್, ನಾವು ನಮ್ಮ ಪ್ರತಿಭಟನೆ ನಿಮ್ಮ ಡಿಪಾರ್ಟ್ಮೆಂಟ್ ವಿರೋಧ ಮಾಡಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಡಿಎಫ್ ಒಂದು ಬರ್ಲಿಕ್ಕೆ ಹೇಳಿ. ನಾನು ಅವ್ರಿಗೆ ಮಾತಾಡಿದ್ದೀನಿ, UN ರಂಜಿತ್ ಮಲ್ ಅವರು ಮಾತಾಡಿದ್ದಾರೆ. ರಂಜಿತ್ ಮಲ್ ಅವರು ವಿಡಿಯೋ ಕಾನ್ಫರೆನ್ಸ್ ಯಾವುದೇ ಸೀರಿಯಸ್ ಹಿಂದೂ ಧರ್ಮದ ಮೇಲೆ ಅವಹೇಳನ ಮಾಡಿದಾನೆ. ಇದನ್ನು ಸಹಿಸಿಕೊಳ್ಳಿಕ್ಕೆ ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ. ನಿಮ್ಮ ಇಲಾಖೆಯಲ್ಲಿರುವಂತಹ ಯಾರು ಉಪ ಅಧಿಕಾರಿ ಯಾರಿದ್ದಾನೆ, ಕಳೆದ ಎಷ್ಟೋ ದಿವಸಗಳಿಂದ ಕೂಡ ಈ ರೀತಿಯಾಗಿ ಅವಹೇಳನವಾಗಿ ಬರೀತಾ ಇದ್ದಾನೆ. ನೀವೇನು ಕ್ರಮವನ್ನು ತಗೊಂಡಿದ್ರಿ? ಒಬ್ಬ ಇಲಾಖಾಧಿಕಾರಿಯಾಗಿದ್ದುಕೊಂಡು ಧರ್ಮದ ಮಾತಾಡಲಿಕ್ಕೆ ಅವನಿಗೆ ಯಾವ್ದು ಹಕ್ಕಿದೆ? ಅವನಿಗೆ ಒಂದು ಧರ್ಮದ ವಿರುದ್ಧವಾಗಿ ಅದರ ಬಗ್ಗೆ ಯಾವ ಕ್ರಮ ತಗೊಳ್ಳದವರು ಇದು ತಗೊಳ್ತಿರತಕ್ಕಂಥ ನಂಬಿಕೆ ನಮಗಿಲ್ಲ. ಆದ ಕಾರಣ DF ಬರಬೇಕು, ಅವನನ್ನು ವಜಾ ಮಾಡಬೇಕು. ಅಲ್ಲಿಯ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ.
ಜಾಪನೀಸ್ ಎನ್ಸೆಫಲೈಟಿಸ್ ಲಸಿಕೆಗಳಿಂದ ಮೆದುಳು ಜ್ವರದ ವಿರುದ್ಧ ಸಾರೋಣ ಯುದ್ಧ. ಖಚಿತ ಜೆಇ ಪ್ರಕರಣಕ್ಕೆ ತುತ್ತಾದವರ ಸಂಖ್ಯೆ ಕಡಿಮೆ ಇದ್ದರೂ ಮೆದುಳು ಜ್ವರಕ್ಕೆ ತುತ್ತಾದವರ ಸಂಖ್ಯೆ ಜಾಸ್ತಿ ಇರುತ್ತದೆ. ಮೆದುಳು ಜ್ವರಕ್ಕೆ ತುತ್ತಾದವರಲ್ಲಿ 20ರಿಂದ 40% ಮರಣವನ್ನ ಹೊಂದಿರುತ್ತಾರೆ. ಗುಣಮುಖರಾದವರಲ್ಲಿ 30ರಿಂದ 50% ಜನರು ನರದ ತೊಂದರೆ ಅಥವಾ ಅಂಗವಿಕಲತೆಗೆ ತುತ್ತಾಗುತ್ತಾರೆ. ಉಳಿದ 20% ಜನರು ಮಾತ್ರ ಪೂರ್ತಿ ಗುಣಮುಖರಾಗುತ್ತಾರೆ. ಜೆಇ ಲಸಿಕೆಯನ್ನ ಅಭಿಯಾನ ಮಾದರಿಯಲ್ಲಿ 1ರಿಂದ 15 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಸಂಬಂಧಪಟ್ಟ ಶಾಲೆಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ನೀಡಲಾಗುವುದು. ಡಿಸೆಂಬರ್ 5ರಿಂದ ಈ ಅಭಿಯಾನವು ಪ್ರಾರಂಭವಾಗಿ 3 ವಾರಗಳ ಕಾಲ ನಡೆಯಲಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಈ ಲಸಿಕೆಯನ್ನ ಕೊಡಿಸಿ ಮಾರಣಾಂತಿಕ ರೋಗದಿಂದ ತಮ್ಮ ಮಕ್ಕಳನ್ನ ರಕ್ಷಿಸಲು ಕೈಜೋಡಿಸಿ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.